ಶ್ರೀಕೃಷ್ಣನು ರಕಪಸ್ಥಕ್ಕೆ ಬಂದಿಳಿದುದನ್ನು ಆ ಕೂಡಲೇ ಶೀಘ್ರಗಾಮಿಗಳಾದ ಅಶ್ವರೋಹಿಗಳು ಹಸ್ತಿನಾವತಿಗೆ ಹೋಗಿ ದುರ್ಯೋಧನನಿಗೂ ಧೃತರಾಷ್ಟ್ರನಿಗೂ ತಿಳಿಸಿದರು. ಧೃತರಾಷ್ಟ್ರನು ಪ್ರಮುಖರಾದ ಕೆಲವು ಮಂದಿಯನ್ನು ಕರೆಯಿಸಿಕೊಂಡು, ನಾಳೆ ಶ್ರೀಕೃಷ್ಣನು ಇಲ್ಲಿಗೆ ಬರುತ್ತಾನೆ. ಅವನಿಗೆ ಅತ್ಯಂತ ವೈಭವೋಪೇತವಾದ ಸ್ವಾಗತವನ್ನೂ ಸತ್ಕಾರವನ್ನೂ ನಾವು ನಡೆಸಬೇಕು. ಅವನಿಗೆ ಬಾಹ್ಲೀಕ ದೇಶದ ಕಪ್ಪು ವರ್ಣದ 4 ಕುದುರೆಗಳನ್ನು ಕಟ್ಟಿದ 16 ಬಂಗಾರದ ರಥಗಳನ್ನು, 8 ಆನೆಗಳನ್ನು, 100 ಮಂದಿ ದಾಸದಾಸಿಯರನ್ನು, ಪರ್ವತ ಪ್ರದೇಶದಿಂದ ಬಂದ ನುಣುಪು ಕೂದಲಿನ 1000 ಮೇಕೆಗಳನ್ನು, ಹಗಲು ರಾತ್ರಿಯೂ ಒಂದೇ ಸಮನಾಗಿ ಹೊಳೆಯುತ್ತಿರುವ ನಿರ್ಮಲವಾದ ರತ್ನವನ್ನು ಕಾಣಿಕೆಯಾಗಿ ಅರ್ಪಿಸಬೇಕು. ದುರ್ಯೋಧನನ ಮನೆಗಿಂತಲೂ ದುಶ್ಯಾಸನನ ಅರಮನೆಯೂ ಚೆನ್ನಾಗಿದೆ. ಅದನ್ನೇ ಶ್ರೀಕೃಷ್ಣನಿಗೆ ಉಳಿದುಕೊಳ್ಳುವುದಕ್ಕಾಗಿ ಬಿಟ್ಟುಕೊಡಬೇಕು ಎಂದು ಹೇಳಿದನು. ಆಗ ವಿದುರನು, ಮಹಾರಾಜ, ನಿನಗೆ ವಯಸ್ಸಾಯಿತು. ಇನ್ನು ಮೇಲಾದರೂ ರುಜುಬುದ್ಧಿಯನ್ನು ಕಲಿತುಕೋ. ರಾಜ್ಯವನ್ನು, ನೆಂಟರಿಷ್ಟರನ್ನು, ಮಕ್ಕಳು ಮೊಮ್ಮಕ್ಕಳನ್ನು ಕಳೆದುಕೊಳ್ಳಬೇಡ. ಈಗ ನೀನು ಹೇಳಿದಂತೆ ಶ್ರೀಕೃಷ್ಣನಿಗೆ ಸಮರ್ಪಿಸಬೇಕೆಂದಿರುವುದಕ್ಕೆಲ್ಲ ಅವನು ನಿಜವಾಗಿಯೂ ಅರ್ಹನು. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಆ ಕೆಲಸವನ್ನು ಧರ್ಮಬುದ್ಧಿಯಿಂದಾಗಲಿ ಪ್ರೀತಿಯಿಂದಾಗಲಿ ನೀನು ಮಾಡುತ್ತಿರುವೆಯೇ? ಇಲ್ಲ. ಇಂತಹ ಬಾಹ್ಯಾಡಂಬರವಾದ ಉಪಚಾರಗಳಾಗಲಿ ಡಾಂಬಿಕ ವರ್ತನೆಗಳಿಗಾಗಲಿ ಶ್ರೀಕೃಷ್ಣನು ಮನಸ್ಸು ಕೊಡುವವನೇ ಅಲ್ಲ. ನೀನು ಆಲೋಚಿಸಿರಬಹುದು, ಬರುವ ಕೃಷ್ಣನನ್ನು ಹೇಗಾದರೂ ಮಾಡಿ ಒಲಿಸಿಕೊಂಡು ಪಾಂಡವರಿಗೆ ಕೊಡಬೇಕಾದುದನ್ನು ಕೊಡದೇ ಕಳುಹಿಸಿಬಿಡಬಹುದು ಎಂದು. ಅದನ್ನೆಲ್ಲ ನೋಡಿದಾಕ್ಷಣವೇ ಶ್ರೀಕೃಷ್ಣನು ತಿಳಿದುಕೊಳ್ಳದೇ ಇರಲಾರನು. ಅವನಿಗೆ ಐಶ್ವರ್ಯದ ಮೇಲಾಗಲಿ ಹೊಗಳಿಕೆಯ ಮೇಲಾಗಲಿ ಆಸೆ ಇಲ್ಲ. ಅವನು ಸತ್ಯಪ್ರಿಯನು, ಧರ್ಮವಂತನು. ಅಂತೆಯೇ ಪಾಂಡವರೆಂದರೆ ಅವನಿಗೆ ಪ್ರಾಣ. ಅವರನ್ನು ಎಂದಿಗೂ ಅವನು ಬಿಟ್ಟು ಹಾಕಲಾರನು. ಅದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ, ಮತ್ತೆ ಬೇಕಾದಂತೆ ಮಾಡು ಎಂದನು. ದುರ್ಯೋಧನನು, ವಿದುರನು ಹೇಳಿದುದು ಸ್ವಲ್ಪ ಮಟ್ಟಿಗೆ ನಿಜ. ಅವನಿಗೆ ಪಾಂಡವರ ಮೇಲೆಯೇ ಮಮತೆಯು. ಅವನು ಅವರ ಪಕ್ಷಪಾತಿ, ಹಾಗೆಯೇ ಬರತಕ್ಕವನು. ಅವನಿಗೆ ಸತ್ಕಾರ ರೂಪವಾಗಿ ಮಹಾರಾಜನು ಏನನ್ನು ಕೊಡತಕ್ಕದ್ದೆಂದು ಹೇಳಿದನೋ ಅದೆಲ್ಲವನ್ನು ಕೊಡುವುದಕ್ಕೆ ನಮಗೂ ಪಡೆಯುವುದಕ್ಕೆ ಅವನಿಗೂ ಯೋಗ್ಯತೆ ಇದೆ. ಆದರೆ ದೇಶ ಕಾಲಗಳ ಪರಿಸ್ಥಿತಿಯಿಂದ ಅವನಿಗೆ ಅಂಥ ಗೌರವವನ್ನು ತೋರಿದರೆ ಭಯದಿಂದ ತನ್ನನ್ನು ಹೀಗೆ ಗೌರವಿಸುತ್ತಾರೆ ಎಂದು ಭಾವಿಸಬಹುದು, ಹೇಳಬಹುದು. ಒಂದು ವೇಳೆ ಅವನು ಏನನ್ನು ಹೇಳದೇ ಉಳಿದರೂ ಇತರರಂತೂ ಹೇಳಿಯೇ ಹೇಳುತ್ತಾರೆ. ಇದು ನಮಗೆ ಗೌರವವಾದುದಲ್ಲ. ಆದುದರಿಂದ ಶ್ರೀಕೃಷ್ಣನು ಬರಲಿ, ಬಂದಾಗ ಬನ್ನಿ ಎಂದು ಹೇಳುವುದು, ಕೂಡಲೇ ವಿದಾಯ ಹೇಳುವುದು, ಅಷ್ಟು ಸಾಕು ಎಂದು ನುಡಿದನು. ಅಲ್ಲದೆ ಹೊರಟು ಹೋದನು. ಮತ್ತೆ ಏನೂ ಆಗಲಿಲ್ಲ. ಇತ್ತ ಶ್ರೀಕೃಷ್ಣನು ಬೆಳಗಾದ ಮೇಲೆ ವೃಕಪ್ರಸ್ಥದಿಂದ ಹೊರಟನು. ಮುಂದೆ ದಾರಿಯುದ್ದಕ್ಕೂ ತೊಳಿರು ತೋರಣಗಳು, ಮಂಟಪಗಳು, ಕ್ರೀಡಾಸ್ಥಳಗಳು, ವಿಹಾರವನಗಳು, ಅರವಟ್ಟಿಗೆಗಳು ಅಲ್ಲಲ್ಲಿ ಸಜ್ಜಾಗಿದ್ದವು. ಇದೆಲ್ಲ ದುರ್ಯೋಧನನ ಚಾತುರ್ಯವಿದ್ದರೂ ಇರಬಹುದು, ಊರವರ ಔದಾರ್ಯವೇ ಆಗಿದ್ದರೂ ಆಗಿರಬಹುದು. ಆದರೆ ಶ್ರೀಕೃಷ್ಣನು ಅಲ್ಲೆಲ್ಲೂ ನಿಲ್ಲಲಿಲ್ಲ, ಆಶ್ರಯವನ್ನೂ ಪಡೆಯಲಿಲ್ಲ. ನೇರಾಗಿ ಹಸ್ತಿನಾವತಿಯ ಕಡೆಗೇ ನಡೆದನು. ಮಾರ್ಗದ 2 ಕಡೆಗಳಲ್ಲಿ ಕೃಷ್ಣ ದರ್ಶನ ಕುತೂಹಲಿಗಳಾದ ಜನರು ತಂಡೋಪತಂಡೋವಾಗಿ ನಿಂತು ಕೈಮುಗಿಯುತ್ತಿದ್ದರು. ಅವರನ್ನು ಕಂಡು ನಕ್ಕು ಮಾತಾಡಿಸದೆ ಮುಂದೆ ಹೋಗಲು ಅವನಿಂದಾಗಲಿಲ್ಲ. ಹಸ್ತಿನಾವತಿಯ ಪಟ್ಟಣವು ಸಮೀಪವಾದಂತೆಲ್ಲ ಇಂಥ ಜನರ ತಂಡಗಳು ಹೆಚ್ಚಾಗುತ್ತಾ ಬಂದವು. ಅಂತೆಯೇ ಶ್ರೀಕೃಷ್ಣನ ಪಯಣವು ಮಂದಗತಿಯಿಂದಲೇ ಸಾಗಬೇಕಾಯಿತು. ಊರ ಹೊರಗಿನ ಉದ್ಯಾನವನಗಳು, ಅಲ್ಲಿನ ಲತಾ ಮಂಟಪಗಳು, ನೀರಿನ ತಟಾಕಗಳು ಆಹ್ಲಾದಕರಕವಾಗಿದ್ದವು. ವಿಧ ವಿಧದ ಪುಷ್ಪರಾಜಿಗಳ ಸೌರಭ ಸಂಪದವನ್ನೆತ್ತಿ ಹೊತ್ತು ಗಾಳಿಯೂ ಮಿದುವಾಗಿಯೂ ಸುಖಸ್ಪರ್ಶವಾಗಿಯೂ ಬೀಸುತ್ತಿತ್ತು. ಸುಂದರವೂ ಸುಮನೋಹರವೂ ಅತ್ಯಂತ ವೈಭವೋಪೇತವೂ ಆಗಿದ್ದ ಹಸ್ತಿನಾವತಿಯ ಮಹಾನಗರವು ಕಣ್ಣ ಇದಿರಿಗೆ ರಾರಾಜಿಸುತ್ತಿತ್ತು. ಮಹಾತ್ಮರಾದ ರಾಜ ಮಹಾರಾಜರುಗಳಿಂದ ಕಳೆಗೊಂಡು ರಾಜಧಾನಿಯಾಗಿದ್ದ ಆ ಹಸ್ತಿನಗರವು ದುಷ್ಟ ದುರ್ಯೋಧನನ ಹಾಗೂ ಅವನ ಸಂಗಡಿಗರ ಸುಖಜೀವನಕ್ಕೆ ಮೀಸಲಾಗಿರುವುದನ್ನು ಎಣಿಸಿಕೊಂಡ ಶ್ರೀಕೃಷ್ಣನು ಪಾಂಡವರ ದುಸ್ಥಿತಿಯನ್ನು ಕುರಿತು ಯೋಚಿಸಿಕೊಂಡು ಕ್ಷಣಕಾಲ ಮಾನಸಿಕವಾಗಿಯೇ ಮರುಗಿದನು. ಹೆಸರಾಂತ ಹಸ್ತಿನಗರದ ವೈಭವವು ಅಲ್ಲಿನ ಅರ್ಹತೆ ಇಲ್ಲದ ಆಳ್ವಿಕೆಯ ಕಾರಣದಿಂದ ಅವನಿಗೆ ಅಸಹನೀಯವನ್ನೆನಿಸಿತು. ರಥವು ನಗರದ ಹೆಬ್ಬಾಗಲನ್ನು ಸೇರಿತು.
ಅಷ್ಟರಲ್ಲಿ ಭೀಷ್ಮ ದ್ರೋಣಾದಿಗಳು ಬಹುಮಂದಿ ಪುರಪ್ರಮುಖರು ಅರಮನೆಯ ಕೆಲವು ಅಧಿಕಾರಿಗಳು ಕೂಡಿ ಶ್ರೀಕೃಷ್ಣನನ್ನು ಎದುರುಗೊಂಡು ಕರೆದುಕೊಂಡು ಹೋದರು. ಸೈನ್ಯವು ಊರ ಹೊರಗೆ ನಿಯತವಾದ ಸ್ಥಳದಲ್ಲಿ ಬೀಡು ಬಿಟ್ಟಿತು. ಊರೆಲ್ಲವೂ ಅಲಂಕೃತವಾಗಿತ್ತು. ಮಾರ್ಗದಲ್ಲಿ ಜನಸಂದಣಿಯು ಕಿಕ್ಕಿರಿದಿತ್ತು. ಬಹುಮಂದಿ ಸ್ತ್ರೀ ಪುರುಷರು ಮನೆ ಮನೆಯ ಮೇಲುಪ್ಪರಿಗೆ ನೇರಿ ಶ್ರೀಕೃಷ್ಣನನ್ನು ನೋಡುತ್ತಾ ಕೈ ಮುಗಿದು ಬೊಗಸೆಯಿಂದ ಅಕ್ಷತೆಯನ್ನು, ಅರಳನ್ನು, ಬಿಳಿಯ ಹೂಗಳನ್ನು ಎತ್ತಿ ಎತ್ತಿ ಶ್ರೀಕೃಷ್ಣನ ಮೇಲೆ ಬೀಳುವಂತೆ ಹಾರಿಸುತ್ತಿದ್ದರು. ಶ್ರೀಕೃಷ್ಣನು ಅವನನ್ನು ನೋಡಲು ಆಸೆಪಟ್ಟು ಎಲ್ಲ ಜನರಿಗೂ ಕಾಣಿಸಿಕೊಂಡನು. ಆ ಎಲ್ಲರನ್ನೂ ತಾನು ನೋಡಿ ನಗುನಗುತ್ತಾ ಮುಂದೆ ನಡೆದನು. ನಗರಕ್ಕೆ ನಗರವೇ ವಾಸುದೇವನ ಲೀಲೆಯಿಂದ ಸಂಪೂರ್ಣವಾಗಿ ಅವನನ್ನು ಮೆಚ್ಚಿ ಓಲೈಸತೊಡಗಿತು. ಶ್ರೀಕೃಷ್ಣನು ಧೃತರಾಷ್ಟ್ರನ ಅರಮನೆಯನ್ನು ಹೊಕ್ಕು ಅಲ್ಲಿದ್ದ ಅಂಧರಾಜನನ್ನು, ಗಾಂಧಾರಿಯನ್ನು, ಇನ್ನಿತರ ಹಿರಿಯರನ್ನು ಕಂಡು ವಂದಿಸಿ ಅವರಿಂದ ಸತ್ಕೃತನಾಗಿ ಕಾಣಿಕೆ ಇತ್ತು ಪಡೆದು ಯೋಗಕ್ಷೇಮವನ್ನು ವಿಚಾರಿಸಿ ಹೊರಟನು. ಭೀಷ್ಮ, ದ್ರೋಣ, ಕೃಪಾದಿಗಳ ಮನೆಗಳನ್ನು ಹೊಕ್ಕು ಹೊರಟು ದುರ್ಯೋಧನನ ಅರಮನೆಗೆ ನಡೆದನು. ಶ್ರೀಕೃಷ್ಣನು ಇಂದ್ರನ ಆವಾಸದಂತೆ ಪರಿಶೋಭಿಸುತ್ತಿದ್ದ ಆ ಅರಮನೆಯ 3 ತೊಟ್ಟಿಗಳನ್ನು ದಾಟಿ ಗಿರಿಶಿಖರದಂತೆ ರಾರಾಜಿಸುತ್ತಿದ್ದ ಉಪ್ಪರಿಗೆಯನ್ನು ಹತ್ತಿ 100 ರಾಜರುಗಳ ಹಾಗೂ ತನ್ನವರ ಮಧ್ಯ ಉತ್ತಮಾಸನದಲ್ಲಿ ಅಲಂಕೃತನಾಗಿ ಕುಳಿತಿದ್ದ ದುರ್ಯೋಧನನನ್ನು ಕಂಡನು. ಶ್ರೀಕೃಷ್ಣನು ಬಂದೊಡನೆಯೇ ಕೌರವನು ಅವನ ಮಂತ್ರಿಗಳು ಎದ್ದು ಅವನನ್ನು ಗೌರವಿಸಿದರು. ಹಾಗೆಯೇ ಮೆತ್ತೆಯನ್ನು ಹಾಸಿದ್ದ ಬಂಗಾರದ ಆಸನವನ್ನಿತ್ತು ಸತ್ಕರಿಸಿದರು. ಕ್ಷಣ ಹೊತ್ತು ಕುಶಲ ಪ್ರಶ್ನೆಗಳಾದ ಬಳಿಕ ದುರ್ಯೋಧನನು ಶ್ರೀಕೃಷ್ಣನನ್ನು ಊಟಕ್ಕೆ ಹೇಳುವಂತೆ ಕೇಳಿಕೊಂಡನು. ಆದರೆ ಶ್ರೀಕೃಷ್ಣನು ಒಡಂಬಡಲಿಲ್ಲ. ಆಗ ಕೌರವನು ತುಂಬಿದ ಆ ರಾಜಸಭೆಯಲ್ಲಿ ಮೃದುವಾಗಿ ಆರಂಭಿಸಿ, ಕೃಷ್ಣ, ಏನಿದು? ನೀನು ನಮ್ಮ ಬಂಧುವಲ್ಲವೇ? ನಿನಗೋಸ್ಕರವಾಗಿ ಸಿದ್ಧಪಡಿಸಿದ್ದ ಅನ್ನ ಪಾನಾದಿಗಳನ್ನು ಏಕೆ ಬೇಡವೆನ್ನುತ್ತೀ ಎಂದು ಕೊನೆಗೆ ಕಠಿಣವಾಗಿ ಪ್ರಶ್ನಿಸಿದನು. ಶ್ರೀಕೃಷ್ಣನು, ದುರ್ಯೋಧನ, ನಾನು ಪಾಂಡವರ ದೂತನಾಗಿ ಬಂದವನು ತಾನು ಬಂದ ಕೆಲಸವಾದ ಮೇಲೆಯೇ ಭೋಜನಾದಿಗಳನ್ನು ಪಡೆಯುವ ರೂಢಿಯು. ಈಗ ಬೇಡ ಎಂದನು. ದುರ್ಯೋಧನನು, ನೀನು ದೂತನಾಗಿ ಬಂದರೂ ನಮ್ಮ ಬಂಧುವೇ ಆಗಿರುವೆ. ನೀನು ನಮ್ಮಲ್ಲಿ ಹೀಗೆ ನಡೆದುಕೊಳ್ಳುವುದು ಯುಕ್ತವಲ್ಲ. ನಾವು ನಿನ್ನನ್ನು ಸತ್ಕರಿಸಬೇಕೆಂದರೆ ಬೇಡವೆನ್ನುತ್ತಿ. ಇದು ಒಂದು ರೀತಿಯ ತಿರಸ್ಕಾರವೆಂದೇ ನನಗನಿಸುತ್ತದೆ. ಬೇಕೆಂದೇ ನಮ್ಮನ್ನು ತಿರಸ್ಕರಿಸುವುದು, ಅಪಮಾನಪಡಿಸುವುದು ಎಲ್ಲ ನಿನ್ನಂಥವನಿಗೆ ಭೂಷಣವೇ? ನಮಗೆ ನಿನ್ನೊಡನೆ ಜಗಳವಿಲ್ಲ, ವೈರವಿಲ್ಲ. ಆದರೂ ಯಾಕೆ ಹೀಗೆ ಮಾಡುತ್ತಿರುವೆ? ನಿಜವಾದ ಕಾರಣವೇನು ಎಂದನು. ವಿ ಎನ್ ಭಾಗವತ್, ಬರಬಳ್ಳಿ.